ಇಂದು ನಾಡಿನೆಲ್ಲೆಡೆ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮಗಳು ನಡೀತಾ ಇವೆ. ಉಡುಪಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದಾರೆ ಸತ್ಯಭೂಷ್ ಜೋಶಿ ಅವರು. ಪ್ರೊಫೆಸರ್ ಆಫ್ ಪ್ರಾಕ್ಟೀಸ್ ಟೆಲಿವಿಷನ್ ಆ್ಯಂಡ್ ಫಿಲ್ಮ್ ಪ್ರೊಡಕ್ಷನ್ MIC ಮಣಿಪಾಲ ವಿಶೇಷ ಉಪನ್ಯಾಸ ನೀಡಿದರು. ST ಸಿದ್ದಲಿಂಗಪ್ಪ, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು, ಉಡುಪಿ ಜಿಲ್ಲೆ, ಮತ್ತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ರಾಜೇಶ್ ಶೆಟ್ಟಿ ಅಲೆವರು, ಅಧ್ಯಕ್ಷರು, ಉಡುಪಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಇವರು ವಹಿಸಿದರು. ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಡಾಕ್ಟರ್ ರಾಜಲಕ್ಷ್ಮಿ, ಜೇಕರ್ ಶೆಟ್ಟಿ ಇಂದ್ರಾಳಿ ಹಾಗೂ ಪ್ರತಿಭಾ ಪುರಸ್ಕಾರ ಹಾಗೂ ಇತರ ಕಾರ್ಯಕ್ರಮವನ್ನು ಅಜಯ್ P. ಶೆಟ್ಟಿ ಅವರು ನಡೆಸಿಕೊಟ್ಟರು. ಕಾರ್ಯಕ್ರಮದಲ್ಲಿ ಮೊಹಮ್ಮದ್ ಶರೀಫ್, ಅರುಣ್ ಕುಮಾರ್ ಶಿರೂರು, ಕಿರಣ್ ಮಂಜನಬೈಲು, ಅಜಿತಾ ರಾಡಿ ಹಾಗೂ ಉಡುಪಿ ಜಿಲ್ಲೆಯ ಪತ್ರಕರ್ತರು ಭಾಗವಹಿಸಿದರು. ಬೆಳಿಗ್ಗೆ 6 ಗಂಟೆ ಬಸ್ಸಿಗೆ ಬಂದರೆ ಅದನ್ನು ನಾವು ಅಷ್ಟೂ ಮನೆಗೆ ಸರಬರಾಜು ಮಾಡುವಾಗ ಕೊನೆಗೆ 12 ಗಂಟೆ ಆಗ್ತಿತ್ತು. ಆದರೆ ಇತ್ತೀಚಿನ ದಿನದಲ್ಲಿ ಏನಾಗಿದೆ ಅಂದರೆ ಪತ್ರಿಕೆ ಬೇಗ ಬರ್ತದೆ, 4 ಗಂಟೆ ಕಾರ್ಯಕ್ರಮ. ಇದನ್ನು ವಾಚಿಸಲಿಕ್ಕಿದ್ದಾರೆ ಸ್ನೇಹಿತರಾದಂಥ ಮೈಕಲ್ ರಾಟರ್. ಇವರ ಪರಿಚಯ ಹೀಗಿದೆ. 1964 ಜೂನ್ 19ರಂದು ಉಡುಪಿ ತಾಲೂಕಿನ ಬನ್ನಂಜೆಯಲ್ಲಿ ಕೃಷಿ ಕುಟುಂಬದ ಶ್ರೀ ಶಂಕರ ಯು ಮತ್ತು ಸಂಕಿ ಪೂಜಾರ್ತಿ ಅವರ 5ನೇ ಮಗನಾಗಿ ಇವರು ಜನಿಸ್ತಾರೆ. ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಆದಿ ಉಡುಪಿಯಲ್ಲಿ, ಪ್ರೌಢ ಶಿಕ್ಷಣವನ್ನು ಉಡುಪಿಯ ಬೋರ್ಡ್ ಹೈಸ್ಕೂಲ್ನಲ್ಲಿ, ಪದವಿ ಪೂರ್ವ ಶಿಕ್ಷಣವನ್ನು ಉಡುಪಿ ಜೂನಿಯರ್ ಕಾಲೇಜಿನಲ್ಲಿ ಮತ್ತು ಪದವಿ ಶಿಕ್ಷಣವನ್ನು PPC ಕಾಲೇಜಿನಲ್ಲಿ ಇವರು ಮುಗಿಸಿದ್ದಾರೆ. ಕಲ್ಯಾಣಪುರ ಮೂಡುಕುದ್ರುವಿನ ಪ್ರಭಾವತಿ ದೇವಿ ಅವರನ್ನು ವಿವಾಹವಾಗಿ ರಕ್ಷಾ ಎಂಬ ಮಗಳನ್ನು ಪಡೆದಿದ್ದಾರೆ. ಇವರು 1990ರಲ್ಲಿ ಮಣಿಪಾಲ ಪವರ್ ಪ್ರೆಸ್ಗೆ DTP ಮೊದಲಿಗೆ ಈ ದಿನದ ಪತ್ರಿಕಾ ದಿನದ ಶುಭಾಶಯಗಳನ್ನು ತಮಗೆಲ್ಲರಿಗೂ ಕೂಡ ಹೇಳ್ತಾ, ಪೊಲೀಸ್ ಇಲಾಖೆಯಲ್ಲಿ ಕೂಡ ಈ ದಿನ ವಿಶೇಷವಾದ ದಿನ. ಇವತ್ತಿಂದ ಹೊಸ ಕಾಯ್ದೆಗಳ ಅನುಷ್ಠಾನ ಜಾರಿಗೆ ಬಂದಿದೆ. IPC, CRPC, ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಶೀರ್ಷಿಕೆಗಳಲ್ಲಿದ್ದಂಥ ನಮ್ಮ ಕಾನೂನಿನ ಶೀರ್ಷಿಕೆಗಳು ಇವತ್ತಿಂದ ಬದಲಾವಣೆ ಆಗಿದೆ. ಭಾರತೀಯ ನ್ಯಾಯ ಸಂಹಿತೆ, ಭಾರತೀಯ ಸಾಕ್ಷ್ಯ ಸಂಹಿತೆ, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಈ ಹೆಸರುಗಳಲ್ಲಿ ಈ ದಿನದಿಂದ ಜುಲೈ 1ರಿಂದ ಕಾರ್ಯನಿರ್ವಹಿಸ್ತಾ ಇದ್ದೇವೆ.